ಮಂಗಳೂರಿನ ಕೋಡಿಯಾಲ್ ಬೈಲ್ನಲ್ಲಿರುವ ಶಾರದಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ನೀತಿ ಆಯೋಗದ ನೇತೃತ್ವದ ಶಾರದಾ ಅಟಲ್ ಟಿಂಕರಿಂಗ್ ಲ್ಯಾಬ್ ಅನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮವನ್ನು ಇಸ್ರೋದ ನಿವೃತ್ತ ಚಂದ್ರಯಾನದ ಮಿಷನ್ ನಿರ್ದೇಶಕರಾದ ಡಾ ಎನ್ಎಸ್ ಹೆಗ್ಡೆ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕರಕುಶಲತೆ ಕ್ಷೀಣಿಸುತ್ತಿದ್ದು ಎಲ್ಲವನ್ನ ಯಂತ್ರಗಳೇ ಮಾಡುತ್ತಿವೆ. ಕೆಲಸಗಳು ಕುಶಲತೆಯಿಂದಲೇ ಪ್ರಾಪ್ತಿಯಾಗುತ್ತದೆ ಹೊರತು ಪಠ್ಯಪುಸ್ತಕದಿಂದ ಬರುವುದಿಲ್ಲ. ಹಾಗಾಗಿ ಪ್ರಾಯೋಗಿಕ ಕಲಿಕೆಗಳು ಬಹುಮುಖ್ಯ ಎಂದರು. ಈ ಕರಕುಶಲತೆ ಬಹಳ ಕ್ಷೀಣಿಸಿದೆ. ಎಲ್ಲವನ್ನು ದೊಡ್ಡ ದೊಡ್ಡ ಮಿಷಿನ್ಗಳೇ ಮಾಡ್ತಾ ಇವೆ. ಆದರೆ ಅದು ಹಾಳಾದಾಗ ಮಾಡಲಿಕ್ಕೆ ಬೇಕಾದವರು ಕರಕುಶಲ ಕರ್ಮಿಗಳೇ. ಅದರಿಂದಾಗಿ ಇದನ್ನು ಕಲಿಯುವುದು ಒಳ್ಳೆಯದು. ಆಮೇಲೆ ಆ ದೃಷ್ಟಿಯಲ್ಲಿ ಅದು ನಿಜವಾಗಿ ಹೇಗೆ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಶೀಟ್ ಮೆಟಲನ್ನು ಬೆಂಡ್ ಮಾಡೋದು ಮೆಷಿನ್ ಭಾಳ ಸುಲಭವಾಗಿ ಮಾಡುತ್ತೆ. ಅದನ್ನು ನೀವು ಬೆಂಡ್ ಮಾಡುವಾಗ ಬೆಂಡಿಂಗ್ ಎಲವೆನ್ಸ್ ಅಂತ ಇಡಬೇಕು. ಅದೆಲ್ಲ ಕುಶಲತೆಯಿಂದಲೇ ಪ್ರಾಪ್ತಿಯಾಗುತ್ತೆ ಹೊರತು ಬರೀ ಟೆಕ್ಸ್ಟ್ ಬುಕ್ನಲ್ಲಿ ಬರೋದಿಲ್ಲ. ಹೇಳ್ತಾರೆ, ಉಗುಳಿ ಉಗುಳಿ ರೋಗ, ಬೊಗಳಿ ಬೊಗಳಿ ರಾಗ. ಅದೇ ಥರ ನಿಮಗೆ ಏನು ಹೇಳಿದ್ರೆ ನೀವು ಮಾಡಿ 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 ಕಲಿಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾರದಾ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಪ್ರೊಫೆಸರ್ ಎಂಬಿ ಪುರಾಣಿಕ್ ಅವರು ಮಾತನಾಡಿ, ಜಗತ್ತಿನ ಎಲ್ಲಾ ಶ್ರೇಷ್ಠ ವ್ಯಕ್ತಿಗಳು, ಚಿಂತಕರು, ಶ್ರೇಷ್ಠ ಸಾಧಕರಿದ್ದಾರೆ. ಆದರೆ ಶೈಕ್ಷಣಿಕವಾಗಿ ಉನ್ನತ ಅಂಕ ಪಡೆದವರಲ್ಲ. ನಮ್ಮಲ್ಲಿ ಹಲವಾರು ಅವಕಾಶಗಳಿವೆ, ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು. Two distinguished people. One is a scientist who is the son of the soil. He born and brought up in Kerala, Karkar, in our own district. Got his education from NITK. Then he did his master's degree from Indian Institute of Science, Bangalore, considered to be the best institution in India. We can compare to the best institute of the world. That is Indian Institute of Science, Bangalore. He got his postgraduate from there. Then he entered into the ISRO. All great people, they are great doers, great thinkers, but not great talkers. You could see, you could speak few important things to you in mother tongue. He asked. ಈ ಸಂದರ್ಭ ಸಂಸ್ಥೆಯ ಪ್ರೌಢಶಾಲಾ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಸಿಎನ್ಎಸ್ನ ಹಿರಿಯ ವಿಜ್ಞಾನಿ ಡಾ ವೀಣಾ ಪ್ರಸಾದ್ ಮತ್ತು ಡಾ ರಾಮಕೃಷ್ಣ ಮಠಿ ಅವರು ವಿಜ್ಞಾನ ಮಾದರಿಯ ಪ್ರಾತ್ಯಕ್ಷಿಕೆಯನ್ನ ತೋರಿಸಿಕೊಟ್ರು. ವೇದಿಕೆಯಲ್ಲಿ ಗೌರವಾತಿಥಿಗಳಾಗಿ ಮಾಜಿ ಎಂಎಲ್ಸಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಸುರತ್ಕಲ್ ಎನ್ಐಟಿಕೆಯ ಅಸೋಸಿಯೇಟ್ ಪ್ರೊಫೆಸರ್ ಡಾ ಅರುಣ್ ಇಸ್ಲೂರ್ ಉಪಸ್ಥಿತರಿದ್ದರು. ಶರಸಾಲಿಯನ್ ವಿ4 ನ್ಯೂಸ್ 24/7 ಮಂಗಳೂರು.